ಶತ್ರುಘ್ನರನ್ನು ಕೆಡ ಹಾಕಿದವ ಭೂಮಂಡಲದಲ್ಲಿ ಯಾರಿದ್ದರು ಕೊಟ್ಟಿ ಪುಡಿ ಮಾಡ್ತೇನೆ, ಬ್ರಹ್ಮಾಂಡವೇ ಎದುರಾದರೂ ಧಿಕ್ಕರಿಸಿ ನಿಲ್ತೇನೆ ಅಂತ ಭಾವಿಸಿ ಬಂದು ನಿಂದು ನೋಡಿದ್ರೆ ನೀನು ಮತ ಅಂತ ಮತದ ಮೂರ್ತ ರೂಪದಂತಿದ್ದ ವೀರಮಣಿಗೆ ಅವ ಏನು ಮಾಡಿದ್ರು ಏನು ಹೇಳಿದ್ರು ಅಂಧತೆಯಿಂದ ಅದನ್ನು ಕಾಣದವನಂತೆ ಅವನನ್ನು ಸಮರ್ಥಿಸ್ತಾ ಬಂದು ನಿಂತಿದ್ದೀಯಲ್ಲ. ರಾಮಪ್ರಭುವಿನ ಅನುಜನಾದ ಶತ್ರುಘ್ನರನ್ನು ಕೆಡ ಹಾಕಿದೆಯಲ್ಲ. ನೀನು ಇದೇ ಮಾಡಿದ ಹೌದು ಅಂತಾದರೆ ನೀನು ಈ ಸಲ ಕೆಳಗಿಳಿದದ್ದರಲ್ಲಿ ನಾಲ್ಕು ತಿಂದೇ ಹೋಗುವುದು ಪರಶಿವನ. ಕೊಡುವುದಕ್ಕೆ ನಾನು ಮುಂದಾದದ್ದು ಸತ್ಯ. ಇಲ್ಲಿ ವೀರಮಣಿಯದ್ದು ತಪ್ಪ, ಶತ್ರುಘ್ನದ್ದು ತಪ್ಪು ಅದಲ್ಲ ಮಾತಾಡುವುದು. ಇಷ್ಟು ಆಗುವಲ್ಲಿ ನನ್ನನ್ನ ಯಾಕೆ ಕೇಳದೆ ಮಾಡಿದ್ರಿ? ನೀನೀಗ ಇದ್ದದ್ದು ಹೌದು ಅಂತಾದರೆ ನಮ್ಮೊಡೆಯರಿಗೆ ದುಃಖ ಆಗುವುದು ಹೇಗೆ? ಕಟ್ಟುವುದು, ಅವನ ಚಾರಿತ್ರ್ಯ ಹರಣವನ್ನು ಮಾಡುವುದು, ಅವನ ಕುರಿತಾಗಿ ಬಾಯ್ದೆರೆಯಾಗಿ ಕಡುನಿಂದೆಯ ಮಾತುಗಳನ್ನಾಡುವುದು, ಒಳಗಿದ್ದದ್ದು ಶಿವ ಸಾನ್ನಿಧ್ಯ ಹೌದಾದರೆ ಸಹಿಸಿ ಕುಳಿತುಕೊಂಡದ್ದು ಹೇಗೆ? ತ್ರಿಮೂರ್ತಿಗಳಲ್ಲಿ ಒಬ್ಬನಾದದ್ದರಿಂದ ಭಕ್ತರೆನಿಸಿದವರು ಮಾಡಿದ್ದನ್ನು ದಕ್ಕಿಸಿಕೊಡ್ತೇನೆ ಅಂತ ನೀವು ಹೊರಟದ್ದು ಹೌದಾದರೆ ಇದು ಮಂಗಲ ಮುಷ್ಟಿ ಹತ್ತಿಗೆ ಧರಾಶಾಹಿಯಾಗಬೇಕಾಗಿದೆ. ರಾಮ ವಿರೋಧಿಯೋ ನಾನಲ್ಲ. ಇಷ್ಟು ರಾಮನ ಕುರಿತಾಗಿ ಮಾತಾಡುತ್ತಾ ಸೀತಾ ವಲ್ಲಭಗ ನೀನು ದುಃಖ ಕೊಟ್ಟಿಯಲ್ಲ. ಇಷ್ಟು ಹೇಳುವ ನೀನು ಯಾರು ಅಂತ ನೋಡಿದ್ರೆ ಹನುಮಂತ. ಹನುಮಂತ ಹೌದು. ಏನು ಜಾತಿಯಲ್ಲಿ ನೀನು ಯಾವ್ದಾ? ನಾನು ನಿನ್ನ ಜಾತಿ. ನಿನ್ನ ಜಾತಿ ಹೌದೌದು. ಸರಿ ಬಿಡಿಸೇಳ. ಮಹಾಕಪಿ ರಮೇಯಾತ್ಮ ಅಂತ ನಿನ್ನನ್ನು ಕರೆಯುವುದು. ಹೌದೌದು. ಮಹಾಕಪಿ ನೀನು ಹೌದಾದ್ರೆ ನಾನು ಸಣ್ಣ ಕಪಿ. ಸಣ್ಣ ಕಪ್ಪೆ ಅಂತಾದ್ರೂ ಹೇಳಿದಲ್ಲ. ಜಾತಿಯಲ್ಲಿ ಯಾವುದು ಕೇಳಿದ್ರೆ ಒಂದೇ. ಜಾತಿಯಲ್ಲಿ ಒಂದೇ, ಹೆಸರು ಹಾಗೆ ಇರಬಹುದು, ಆದ್ರೆ ಮರದಿಂದ ಮರಕ್ಕೆ ಹಾರುವ ಚಾಂಚಲ್ಯವನ್ನು ಉಳ್ಳಂತಹ ನಿನಗೆ, ವನಚರನಿಗೆ ರಾಮನ ಒಟ್ಟಿಗೆ ಸುಸ್ತೇಹ, ಹಾಗೆ ನನಗೆ ವೀರಮಣಿಯ ಒಟ್ಟಿಗೆ ಸುಸ್ತೇಹ. ಕಲ್ಲಿನೊಳಗೆ ನೀನು ಕೂತರ ಕಲ್ಲೇನಾಗ್ತದೆ? ದೇವರಾಗ್ತದೆ. ಲಿಂಗ ಅಂತ ಆಗ್ತದೆ. ದೇವರು. ಹೌದು. ಮಂಗನೊಳಗೆ ರಾಮ ಕೂತರೆ ಅವನ ಕೈಯಲ್ಲಿ ಬಲ ಶಿವನಿಗೆ ಹೊಡೆಯುವುದಕ್ಕೆ ಸಾಕಾಗ್ತದೆ. ಗೊತ್ತುಂಟ ನಿನಗೆ? ಅಲ್ಲಲ್ಲ, ನೀವು ಎಷ್ಟು ಮಾತಾಡಿ ಹೊರಗಿದ್ದವರಿಗೆ ನಿಮ್ಮದ್ದೇ ದೊಡ್ಡ ಸಮಸ್ಯೆ,
ಒಳಗಿದ್ದವರಿಗೆ ನಿಮಗೆ ಅವಿಂದು ಬರಲಿಲ್ಲ ಆದ್ರೆ ಬರುವುದಕ್ಕೆ ಕರೆಯುವವರು ಯಾರು ಎನ್ನುವ ಸಮಸ್ಯೆ. ಆದರೂ ತುದಿಯಲ್ಲಿ ಬಂದು ಇನ್ನಾದ್ರೂ ನಮ್ಮ ಮಾತು ಕೇಳಿಸುವಂತ ನೋಡಿದ್ರೆ ಅಲ್ಲಿ ಹಾಗೆ ಆಗ್ಬಾರ್ದು, ಇಲ್ಲಿ ಯಾಕೆ ಆಗ್ಬಾರ್ದು? ಎಲ್ಲೆಲ್ಲ ಕರೆದದ್ದು ಹೇಗೆ ಮಾನಿಸಿದ್ದು ಅಂತ ನಾನು ಹೇಳಬೇಕು ನಿನಗೆ. ಹೇಳ್ತೀಯ? ಅಶ್ವಮೇಧ ತೊಡಗಿದ ಕಾಲದಲ್ಲಿ ಅಶ್ವರಕ್ಷಣೆಯ ದೀಕ್ಷೆಯನ್ನು ಹೊತ್ತಂತಹ ರಾಮಚಂದ್ರ ದೈವಿಕವಾಗಿ ಅದನ್ನು ರಕ್ಷಿಸಬೇಕಾದ್ದು ಪರಶಿವ ಅಂತ ಪ್ರಾರ್ಥನೆ ಮಾಡಿದ್ದಾನೆ. ಈಗ ಅಶ್ವ ಬಂಧಿಸಿದ್ದು ನಿನ್ನ ಭಕ್ತನಿದ್ದಾನೆ. ಅಂದ್ರೆ ಕರೆದು ಮರ್ಯಾದೆ ಕೊಟ್ಟು ಹೊಣೆ ಹೊರಿಸಿದರೆ ಅದಕ್ಕೆ ಕಣ್ಮುಚ್ಚಿ ಕುರುಡನಾಗುವಂತಹ ತ್ರಿನೇತ್ರಧಾರಿ ಈ ಕಾಲದಲ್ಲಿ 3 ಕಣ್ಣು ತೆರೆಯುತ್ತೇನೆ ಅಂತ ಬಂದ್ರೆ ಬೆದರುವುದು ಯಾರು? ನೀನು ಬರೇ ಮಂಗ ಅಂತ ನಾನು ಹೇಳುವುದಿಲ್ಲ. ನಿನಗೆ ನ್ಯಾಯಶಾಸ್ತ್ರವೋ ವೇದಾಂಗವೋ ಎಲ್ಲವೂ ಗೊತ್ತುಂಟು. ನಾನು ಏನೇ ಆಗಿರ್ಲಿ ಎಷ್ಟೇ ಆಗಿರ್ಲಿ ಕ್ಷೇತ್ರ ನ್ಯಾಯ ಅಂತ ಒಂದುಂಟು, ಒಪ್ತೀಯ? ಕ್ಷೇತ್ರ ನ್ಯಾಯ ಅಂತ ಉಂಟು. ಕೈಲಾಸಕ್ಕೆ ಬಂದು ಅಶ್ವಮೇಧಕ್ಕಾಗಿ ಗಲಾಟೆ ಮಾಡುವ. ಕೈಲಾಸದಲ್ಲೇ ಈ ಪ್ರಕರಣ ಹತ್ರ ಆದದ್ದಾದ್ರೆ ಆಗು ಕಥೆ ಬೇರೆ ಇತ್ತು. ಏನು ಮಾಡೋಣ? ನಾನು ಇಲ್ಲಿ ಆದೇಶನಾಗಿದ್ದ ಅಲ್ಲಿ ಆದ್ರೆ ಕಥೆ ಆಗುತ್ತಿರ್ಲಿಲ್ಲ. ಜ್ಯೋತಿರ್ಮೇಧಕ್ಕೆ ಬಂದಾಗ ಕೈಲಾಸದಲ್ಲಿದ್ದ ಪರಶಿವ ಮನೆಯ ಅಳಿಯನಾಗಿ ಮಾತ್ರ ಬಂದ ಅಂತಾದ್ರೆ ಮಾವನಿಗೆ ಹೊಡೆದಿದ್ದೇನೆ. ಅಳಿಯ ದೊಡ್ಡ ಸಂಗತಿಯ? ನಾನು ಎಲ್ಲೇ ಇದ್ರೂ ಒಂದೇ. ಆ ಒಂದು ಎನ್ನುವುದು ಎಷ್ಟು ಹೇಗೆ ಅಂತ ಗೊತ್ತಾಗ್ಬೇಕು. ಬಾ ಮುಂದೆ. ಪುರಗರನು ಮನದೊಳಗೆ ಯೋಜಿಸಿ ದುರವೆಸಗಿ ನಾವು ಬಯರೆಂದಿಗೂ ಬರದು ಜಯ ಈರ್ವರಿಗೆ ಸಾವಿರ ವರುಷ ಹೆಣಗಿದಡೆಯೇ ಸರಿಯಲ್ಲವೆನುತ್ತಾಗ ಸರಿಯಲ್ಲವೆನುತ್ತ ಕ್ಷಮೆಯನ್ನು ಧರಿಸಿ ಪವನ ಜನ ವಿನಯದಿ ಕರೆದು ಪವನ ಜನನ್ನು ವಿನಯದಿ ಕರೆದು ಬೇಳಿದ ನಾಗಲತಿ ಮಾಧುರಿಯ ವಚನದಲ್ಲಿ ವೀರಬಾ ಶ್ರೀರಾಮ ಕಿಂಕರ ವೀರಬಾ ವೀರಬಾ ಶ್ರೀರಾಮ ಕಿಂಕರ ಶ್ರೀರಾಮ
ಮೂರು ಕಲ್ಪವು ಹೆಣಗಿದರು ಸಾರುವೆನು ನಾ ನಿಶ್ಚಯ ಮೂರು ಕಲ್ಪವು ಹೆಣಗಿದಡು ಕೇಳ್ ಸಾರುವೆನು ನಾ ನಿಶ್ಚಯ ನಾ ನಿಶ್ಚಯ ನಾ ನಿಶ್ಚಯ ಆ ಮೂರು ಕಲ್ಪವು ಹೆಣಗಿದರುಗೆ ಸಾರುವೆನು ನಾ ನಿಶ್ಚಯ ಹೋರಾಟ ಮಾಡುವ ಹೋರಾಟ. ನಿನಗೆ ಬೇಕು ಅಂತಿರ್ಬಹುದು. ನನಗೆ ಬೇಕು ಅಂತಲ್ಲ, ತೊಡಗಿದ್ದ ನೀನು ಮುಕ್ತಾಯ ನಾನು ಮಾಡುವ ಅಂತ. ಬೇಡ ಬೇಡ, ನನಗೆ ಸಾಕು ಅಂತುಂಟು, ನಾನೇ ಮುಕ್ತಾಯ ಮಾಡಿಸ್ತೇನೆ. ತೊಡಗಿದ್ದು ನಿನಗೆ ಸಾಕು ಅಂತ ಕಾಣುವಷ್ಟ ಆಯ್ತಲ್ವ? ಧುರದಲ್ಲಿ ಹಾ. ಜಯಾಪಜಯದ ನಿರ್ಣಯದಿಂದ ಸಾಕು ಅಂತ ಆದದ್ದಲ್ಲ, ಮತ್ತೆ ಪರಿಣಾಮ ಏನಾಗಬಹುದು ಎನ್ನುವುದನ್ನು ಅರಿತು ಹಾ. ಇದು ಸಾಕು ಅಂತ ಹೇಳುವುದಕ್ಕೆ ಮುಂದಾದದ್ದು. ಈಗ ಅಂತಹ ವಿಶಿಷ್ಟವಾದ ಜ್ಞಾನೋದಯ ಈಗ ಏನಾಯ್ತು? ಏಯ್, ಹಾ? ನೀನು ಪೆಟ್ಟು ಕೊಟ್ಟಿ, ಹಾ, ನಾನು ಪೆಟ್ಟು ಕೊಟ್ಟೆ. ನಿಜ. ನಿನಗೆ ನೋವಾಯ್ತಾ? ನನಗೆ ನೋವಾದ್ರೆ ತಿರುಗಿ ಹೊಡೆಯುವಷ್ಟು ತ್ರಾಣ ಉಳಿತದ? ನನಗೆ ನೋವಾಗಿತ್ತು ಅಂತ ಮಾಡಿದ್ಯಾ? ನೀನು ಹೊಡೆದ ಕ್ರಮ ನೋಡಿದ್ರೆ ನೋವಾದವನಂತಿಲ್ಲ. ನನಗೂ ನೋವಾಗ್ಲಿಲ್ಲ, ನಿನಗೂ ನೋವಾಗ್ಲಿಲ್ಲ. ಹಾ. ಹೀಗೆ ಈ ಯುದ್ಧ ಮುಂದುವರಿದ್ರೆ ಉತ್ತರಿದ್ರೆ ಮೂರು ಕಲ್ಪದ ಪರ್ಯಂತರವಾಗಿ ನಮ್ಮ ಇರುವರಲ್ಲಿ ದೂರ ಸಾಗಿದ್ರು ಜಯ ಎನ್ನುವುದು ಯಾರಿಗೂ ಸಿಗುವುದಿಲ್ಲ. ನಿಜವೇ? ಹಾಗಾದ್ರೆ ಈಗ ಯೋಚನೆ ಮಾಡುವುದು ಯಾವುದನ್ನ? ಯಾವುದನ್ನ? ಆರಿಗೋಸುಗ ದೂರ. ಶ್ರೀರಾಮಚಂದ್ರನ ಅನುಜ್ಞೆಯಂತೆ ಹಾ. ಶತ್ರುಘ್ನನನ್ನು ರಾಮ ಸೈನ್ಯವನ್ನು ರಕ್ಷಿಸಬೇಕಾದ ಹೊಣೆ ಹೊತ್ತ ನನಗೆ ಅದಕ್ಕೆ ಘಾತ ಮಾಡಿದವರ ವಿರುದ್ಧ ದೂರವೇ. ದೂರವೇ ನಾನು ಮಾಡುದು. ಹೌದು. ಪರಿಣಾಮ ಇಲ್ಲ, ಉತ್ತರ ಸಿಗುವುದಿಲ್ಲ. ಪರಿಣಾಮ ಅಂದ್ರೆ ನೀನು ನಿಲ್ಲಿಸಿ ಮರಳುವ ತನಕ ಶತ್ರುಘ್ನನ ಆದಿಯಾಗಿ ಶತ್ರುಘ್ನ ಸೇನೆ ಬಿದ್ದಿದೆ ನಮ್ಮ ಸೇನೆಲ್ಲ ಬಿದ್ದದ್ದು ಅಲ್ವಾ? ಹಾ. ವೀರಮಣಿಯ ಆದಿಯಾಗಿ ವೀರಮಣಿಯ ಸೈನ್ಯವು ಬಿದ್ದಿದೆ. ನಿನ್ನ ಸೈನ್ಯವು ಸಮಸ್ತನ ತಮಸ್ತಕ. ನಾವಿಬ್ಬರು ಮಾತ್ರ ಯಾವುದು ಸಂಬಂಧ ಇಲ್ಲದೆ ಇದ್ದವರಾಗಿ ಉದ್ದಾಡ್ತಾ ಇದ್ದೇವೆ. ಅದೆರಡನ್ನು ಸಂಬಂಧವನ್ನು ಇಬ್ಬರೇ ಭುಜದಲ್ಲಿ ಹೊತ್ತುಕೊಂಡು ಹೋರಾಟ ಮಾಡ್ತಾ ಇದ್ದೆ. ಆ ಕಾರಣಕ್ಕಾಗಿಯೇ ಹಾ. ಯುದ್ಧವನ್ನ ತಡೆಯುವುದರ ಮೂಲಕವಾಗಿ ಹಾ. ವೀರಬಾ ಶ್ರೀರಾಮ ಕಿಂಕರ ಎಲ್ಲ ಹೀಗೆ ಸಂಬೋಧಿಸುವುದಕ್ಕೆ ಮುಂದಾಗ್ತಾ ಇದ್ದೇನೆ. ಅನುನಯದಿಂದ ಓಲೈಕೆ ದಾಟಿ ಹನುಮ, ಓ. ನನಗೆ ನೀನು ಹೊಸಬ ಅಲ್ಲ, ಹಾ, ಹಾ, ನೀ ಏನು ಎನ್ನುವುದು ಹೊಸತಲ್ಲ. ಹಾ, ಹಾ. ಆದರೂ ಕ್ಷೇತ್ರ ನ್ಯಾಯನ ಇಷ್ಟು ಮಾಡಿದೆ ಯಾಕೆ? ಯಾಕೆ? ದೇವರು ಬಂದ್ರು ಒಂದೇ ಸಮನೆ ಮುಗಿಸಿಬಿಟ್ರು ಅಂತ ಆಗಬಾರ್ದು. ಹೌದಪ್ಪ, ಬಂದ ದೇವರಂತಾದ್ರೂ ಗೊತ್ತಾಗುವಷ್ಟು ಅಲ್ವಾ? ದೇವ್ರು ಏನೋ ಮಾಡಿದ್ರು ಕೊನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಮುಗಿಸಿದ್ರು ಅಂತ ಆಗ್ಬೇಕು. ಹಾಗಾಗಬೇಕು ಅಂತ ಇಷ್ಟು ಮಾಡಿ ಮುಗಿಸುವುದಕ್ಕೆ ಮುಂದಾಗ್ತಾ ಇದ್ದ. ದೇವರು ಎಂಬುದರಿಂದ ಮಾಡಿದ್ದು ನಡೀತದೆ ಅಂತ ಬಂದರೆ ಹಾ. ದೇವರ ತ್ರಿಶೂಲವನ್ನೇ ಕಸಿಯುವ ಅಂತ ನೀನು ಅಷ್ಟೇ ಮಾಡಿದ್ದಾದ್ರೆ ಇದು ನಿನಗೆ ಹನುಮ, ಒಟ್ಟಾರೆ ಮುಗಿಸುವುದಲ್ಲ ಅಂತ ಹೇಳಿದ್ನಲ್ಲ. ರಾಮ ಭಕ್ತನಾಗಿರುವಂತ ನಿನ್ನ ಭಕ್ತಿಯ ಪರಾಕಾಷ್ಠೆ ಏನು ಎನ್ನುವುದು ನನಗೆ ಗೊತ್ತುಂಟು. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರ, ಸ್ವಾಮಿ ರಾಮೋ ಮತ್ಸಕ ರಾಮಚಂದ್ರ, ಸರ್ವಸ್ವಮ್ಮೆ ರಾಮಚಂದ್ರ ದಯಾಳು ನಾಣ್ಯಂ ಜಾನೇ ನೈವ ಜಾನೇನ ಜಾನೆ. ಯಾವತ್ತಿಗೂ ಬೇರೆ ತಿಳಿಯುವುದೇ ನಿನ್ನ ಬದುಕಿನ ದಾರಿ ಇದು. ಹಾಗಾಗಿ ನಿನ್ನ ಈ ಕಿಂಕರತ್ವವನ್ನು ನಾನು ಹಾರ್ದಿಕವಾಗಿ ಒಪ್ಪಿಕೊಳ್ತಾ ಇದ್ದೇನೆ, ಸ್ವಾಗತಿಸ್ತಾ ಇದ್ದೇನೆ. ಅದು ಒಪ್ಪಿದ್ದವುದಾದ್ರೆ ಮತ್ತೆ ಇಷ್ಟೊತ್ತು ಹೊಡೆದದ್ದು ಯಾಕೆ? ಉಂಟು ಹೊಡೆದದ್ದು ಇಲ್ಲಿ ಬೇಕಲ್ಲ? ಹೌದಪ್ಪ, ಈಗ ಗೊತ್ತಿದ್ದು ಸರಿ ಇದ್ದವನಿಗೆ ಹೊಡೆದದ್ದು ಅಂತಾಗ್ಲಿಲ್ಲ. ಅಲ್ಲ, ಹೌದು, ಗೊತ್ತಿದ್ದೆ ಹೊಡೆದದ್ದು. ಸರಿ ಇದ್ದವನಿಗೆ ಹೌದು. ಮತ್ತೆ ಈಗ ನಿಲ್ಲಿಸಿದ್ದೆ ಯಾಕಾಗಾದ್ರೆ? ಕಾರಣ ಸರಿ ಇದ್ದವನಿಗೆ ಹೊಡೆಯುವುದು ಅಂತಾದ್ರೆ ಈಗ ನಡಿಬೇಕಿತ್ತಲ್ಲ. ಹಾ, ಈಗ ಇಲ್ಲಿಯವರೆಗೆ ನಡೆದ ಹಾಗೆ ಮುಂದುವರಿಸುವುದು ಬೇಡ. ಮತ್ತೆ ಈಗ ಹೊಸದಾಗಿ ಇನ್ನು ಬೇರೆ ದಾರಿಯಲ್ಲಿ ಮುಂದುವರಿಸುವ. ಬೇರೆ ದಾರಿ ಅಂದ್ರೆ ನಿನ್ನನ್ನು ಒಪ್ಪಿದ ಮೆಚ್ಚಿದ ನಾನು ಮೆಚ್ಚಿದ ನೀನು ದೇವನಾಗಿ ವರ ಕೊಡ್ತೇನೆ. ಬೇಕಾದದ್ದನ್ನು ಕೇಳಿ. ಯಾರಿಗೆ? ನಿನಗೆ. ನೀನು ಓಡ. ವರವ್ಯಾತ ಕೊಯನಗಿ ರಾಮನ ಕರುಣಾರಸದೊಳಗೆ, ರಾಮನ ಕರುಣಾರಸದೊಳಗೆ
ಇರುತ್ತೀಯೇ ನಿನ್ನಯ ಹತ್ತಿದ ಏತಗೆ ತೆರಳಲಾದೀಗ ಪದವನೇ ಪಿಡಿಯುತ್ತ ಇರುತ್ತಿಗೆ ನಿಲ್ಮಯ ಹಂಗನಗಾತಗೆ ತೆರಳಲು ಬಂದಿಯ ಪದವನ್ನೇ ಪಿಡಿಯುತ್ತ ವರಗಾತ ಕೊಯ್ಯನಗೆ ರಾಮನ ಕರುಣಾರಸದೊಳಗೆ ಇರುತ್ತಿಗೆ ನಿಲ್ಮಯ ಹಂಗನಗಾತಗೆ ತೆರಳಲು ಬಂದಿಯ ಪದವನ್ನೇ ಪಿಡಿಯುತ್ತ ವರವ್ಯಾತಕ ಪರಶಿವ ವರವ್ಯಾತ ಕೊಯ್ಯನಗೆ ನಿನ್ನ ಭಕ್ತಿಗೆ ಶಕ್ತಿಗೆ ಮೆಚ್ಚಿದ ನಾನು ಹಾ ಹಾ ವರ ಕೊಡ್ತೇನೆ ಕೇಳು. ಬೇಕಾದವರಿಗೆ ಸಿಕ್ಕುವುದಿಲ್ಲ, ಬೇಡದಿದ್ದವರಿಗೆ ಬೇಕಾದಷ್ಟು ಕೊಡ್ತೀರಲ್ವ. ಲೋಕದ ವ್ಯವಹಾರವೇ ಹಾಗೆ. ಅದು ಲೋಕದ ವ್ಯವಹಾರ, ಇಲ್ಲಿ ಕೈಲಾಸದ ವ್ಯವಹಾರ ಯಾಕಾಗಾಯ್ತು ಅಂತ ಕೇಳಿದ್ದೀನಿ ಬೇಕು ನಾನು. ಬೇಕು ಅಂತ ಹೇಳುವವರು ಬಹಳ ಕಷ್ಟಪಡ್ಬೇಕು. ಹೌದೌದು, ಬೇಡ ಬೇಡ ಅಂತ ಹೇಳುವವರಿಗೆ ಎಷ್ಟು ಇಷ್ಟ ಆಗುವುದಿಲ್ಲ, ಕೊಡ್ತೇನೆ ಅಂತ ಹೇಳಿದ್ರು. ದೃಷ್ಟಿಯಲ್ಲಿ. ಛೆ! ಹಾ. ಪರಿಪೂರ್ಣವಾಗಿ ಶ್ರೀರಾಮನ ಕರುಣಾರಸದಲ್ಲಿ ಅನುದಿನ ಅನುಕ್ಷಣ ಹಾ. ಮುಳುಗೇಳ್ತಾ ಇರುವ ನನಗೆ ಹಾ. ನನ್ನ ಧ್ಯೇಯವಾಕ್ಯ ಏನು ಅಂತ ನೀನೇ ನೆನಪಿಸಿದೆ. ಹೌದಾ? ಹಾ. ರಾಮಾಧನ್ಯಂ ನೈವ ಜಾನೆ ನ ಜಾನೆ ನಜಾನೆ. ಅಲ್ವೋ? ಹಾ. ರಾಮನಿಗಿಂತ ಭಿನ್ನವಾಗಿ ಅನುಗ್ರಹಿಸುವ, ಪೊರೆಯುವ ಅಥವಾ ದಂಡಿಸುವ ಶಕ್ತಿಯನ್ನಾಗಲಿ, ವ್ಯಕ್ತಿಯನ್ನಾಗಲಿ, ತತ್ವವನ್ನಾಗಲಿ, ಸತ್ವವನ್ನಾಗಲಿ ಯಾವತ್ತೂ ನಾ ಮಾನಿಸಿದವನೇ ಅಲ್ಲ. ರಾಮನಿಗೆ ಪೂರಕವಾದ್ರೆ ಎಲ್ಲ ಬೇಕು, ರಾಮನಿಗೆ ಮಾರಕವಾದರೆ ಯಾವುದನ್ನಾದರೂ ಸದೆಬಡಿಯಲೇಬೇಕು. ಈ ಧೋರಣೆಯಲ್ಲಿ ದೃಢವಾಗಿ ಅಚಲವಾಗಿ ಕೈಲಾಸಕ್ಕಿಂತ ಸ್ಥಿರವಾಗಿ ನಿಂತ ಹನುಮನನ್ನು ರಾಮ ಭಕ್ತಿಯಿಂದ ಅಲ್ಲಾಡಿಸುವುದಕ್ಕಾಗುತ್ತದೆ. ನನಗೆ ಅರ್ಥ ಆಗ್ತದೆ ವಿಷಯ ಏನು ಅಂತ. ವೀರಮಣಿಗೆ ವರ ಕೊಟ್ಟು ಮನೆ ಅಳಿಯನಾಗಿ ಬಂದು ಮನೆಯ ಮಗಳ ಕೈ ಹಿಡಿದಲ್ಲಿ ನಿಂತೆ. ಈಗ ಹೋಗುವಾಗ ದೇವರನ್ನು ಕಳಿಸಿಕೊಡ್ಲಿಕ್ಕೆ ಜನವೇ ಇಲ್ಲ. ಇವನಿಗೊಂದು ವರ ಕೊಟ್ಟು ನಾನೊಂದು ಕೊಟ್ಟವ ಅಂತ ದೊಡ್ಡ ಜನ ಆಗಿ ಮತ್ತೊಂದು ಮರ್ಯಾದೆಯನ್ನು ಅಲ್ಪ ಸ್ವಲ್ಪ ಆದ್ರೂ ಉಳಿಸಿಕೊಂಡು ಮರಳು ಹೋಗುವಂತಿದ್ದರೆ ನಿನ್ನನ್ನು ಕಳಿಸಿಕೊಡುವುದಕ್ಕೆ ನೀನು ವ್ಯವಸ್ಥೆಗೆ ಕಾಯುವುದು ಬೇಡ. ಬಂದಿಹ ಪಥ ಯಾವುದು ಅಂತ ನಿನಗೆ ಗೊತ್ತುಂಟಲ್ಲ, ಅದನ್ನೇ ಹಿಡ್ಕೊಂಡು ತೆರಳು 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 ತೆರಳು. ನೀನು ಬಿಡ್ಲಿಲ್ವಾ ಅಂತ. ಮರುತ ಜಗತಿ ಬೇಡ, ಮರುತ ಜಗತಿ ಬೇಡ, ಕೇಳೈ ವರವನು ನೀಗಾಡ, ಕೇಳೈ ವರವನು ನೀಗಾಡ. ಬಿರುದಿದೆ ಮೆಚ್ಚಿದ ಮೇಲಕ್ಕೆ ವಾಚವ ಕರುಣಿಪುದೆನ್ನಳು ಕಪಿಕುಲ ಪುಂಗವ. ಮರುತ ಜಗತಿ ಬೇಡ. ನನಗೆ ಅರ್ಥ ಆಯ್ತು, ನಿನಗೆ ಹಳೇದಿನ್ನು ಹೋಗ್ಲಿಲ್ಲ. ವಿಪಕ್ಷದಲ್ಲಿ ನಿಂತುಕೊಂಡು ನನ್ನನ್ನು ನಿನ್ನ ಸಂಚಿನಲ್ಲಿ ಸಿಕ್ಕಿಸುವಂತಹ ವಿಫಲ ಯತ್ನ ಅಲ್ವ ಇದು? ಅಯ್ಯ, ಏನು? ಯಾಕೆ ನೀನು ಇನ್ನು ಸಿಟ್ಟು ಬಿಡುವುದಿಲ್ಲ? ನೀವು ವಿಪಕ್ಷದಲ್ಲಿ ನಿಂತದ್ದರಿಂದ ನೀನು ಹಾಗೆ ತಿಳ್ಕೊಳ್ಳುವುದು ಯಾಕೆ? ಮತ್ತೆ ಹಳದಿ ಕಣ್ಣಿನಿಂದ ನೋಡುವವನಿಗೆ ಪ್ರಪಂಚವೇ ಹಳದಿ ಆಗಿ ಕಾಣ್ತದಂತೆ. ಭವರೋಗ ವೈದ್ಯ ಹೌದು ಅಂತ ಆದ್ರೆ ನನಗೆ ಆ ರೋಗ ಉಂಟು ಅಂತ ಆದ್ರೆ ಮೊದಲು ಅದನ್ನು ನಿವಾರಿಸು, ಮತ್ತೆ ತೋರಿಸು. ನಾನೀಗ ಸಾಮಾನ್ಯ ಸ್ಥಿತಿಯಲ್ಲಿದ್ದೇನೆ, ನೀನು ಅದಕ್ಕೆ ಬರಬೇಕು. ಅಂದ್ರೆ ಸಿಟ್ಟನ್ನು ಮೊದಲು ದೂರೀಕರಿಸಿ ನೀನು ಯೋಚಿಸುವುದಕ್ಕೆ ಮುಂದಾದೆ ಅಂತಾದ್ರೆ ಮುಂದಾದೆ ಅಂತ ದೇವರು ಕೇಳಿದ್ದು ಯಾಕೆ ಎನ್ನುವುದು ನಿನಗೆ ಅರ್ಥವಾಗ್ತದೆ. ಅಂದ್ರೆ ರಾಮ ಭಕ್ತನಾಗಿರುವಂತಹ ನಿನಗೆ ನಿನ್ನನ್ನು ಮೆಚ್ಚಿ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರುವಂತಹ ಶಂಕರನೇ ವರವನ್ನು ಕೊಡುವುದಕ್ಕೆ ಮುಂದಾದಾಗ ನೀನು ಅದನ್ನು ತಿರಸ್ಕರಿಸಿದೆ ಅಂತ ಆದ್ರೆ ರಾಮ ಮೆಚ್ಚಿಯಾನ? ನಿನ್ನ ಅಂತರಂಗ ಒಪ್ಪೀತ? ನಿನ್ನಲ್ಲಿ ನಾನಿದ್ದೇನೆ, ಅದು ನಿನಗೆ ಗೊತ್ತಿಲ್ವಾ? ಹಾಗಾಗಿ ಅದೆಲ್ಲ ಬೇಡ, ರಾಮ ಮೆಚ್ಚಿಯಾರು. ವಿಪಕ್ಷದವರು ಕೊಟ್ಟದನ್ನು ಸ್ವೀಕರಿಸದಿದ್ದರೆ ರಾಮ ಅಯ್ಯೋ ಮೆಚ್ಚಲಿಕ್ಕಿಲ್ವ? ನಾವು ಸ್ವಪಕ್ಷೀಯರು, ನಿನಗೆ ಇನ್ನೂ ಗೊತ್ತೇ ಆಗ್ಲಿಲ್ವಾ? ನಿಜವಾಗಿ ಈಗ ರಾಮ ಈಗ ಇದ್ದವರಿಬ್ಬರೇ, ಮತ್ತೆ ಯಾರಾದ್ರೂ ಇದ್ದಾರ? ಈಗ ಪಕ್ಷ ಬೇರೆ ಬೇರೆ ಮಾಡುದು ಯಾಕೆ? ಒಂದೇ ಪಕ್ಷ ಅಂತ ತಿಳ್ಕೊಳ್ಳುವ. ನೀನು ಎಲ್ಲಿಂದ ಬಂದೆ, ಎಲ್ಲಿ ನಿಂತೆ, ಈಗ ಎಲ್ಲಿ ಹೋಗಿ ಮಾತಾಡ್ತಾ ಇದ್ದಿ ಒಂದು ಅರ್ಥ ಆಗುದು. ಹೇಳ್ತೇನೆ, ಮತ್ತೆ ತಡ ಉಂಟು. ಹೌದಾ? ನಿನಗೆ ಅಂತ ಅಲ್ಲ, ಬಹುಶಃ ಇಲ್ಲಿದ್ದವರಿಗೆ ಯಾಕೆ ಹೀಗಾಗ್ತಾ ಉಂಟು ಎನ್ನುವುದೇ ಗೊತ್ತಿಲ್ಲ. ಹಾಗಂತ ನನಗೆ ಗೊತ್ತುಂಟು, ನಿನಗೆ ಗೊತ್ತುಂಟಲ್ಲ. ಯಾಕೆಂದ್ರೆ ನಾನು ಲಯದ ಅಧಿಕಾರಿ, ಗತಿಯ ಅಧಿಕಾರಿ. ಹೌದೌದು. ಈ ಗತಿ ಇಲ್ಲೇ ಹೋಗಿ ಇಲ್ಲೇ ಮುಕ್ತಾಯ ಆಗಬೇಕು ನನಗೆ ಗೊತ್ತುಂಟು. ಇರ್ಲಿ ಇರ್ಲಿ. ಹಾಗಾಗಿ ಒಲಿದು ಕೊಡುವುದಕ್ಕೆ ಬಂದ ನನ್ನಲ್ಲಿ ನೀನು ವರವನ್ನು ಬೇಡಬೇಕು. ಒಲಿದು ಕೊಡುವುದು? ಹೌದು. ರಾಮಪಾಳೆಯದಲ್ಲಿ ರಾಮಭಟನಾದ ಹನುಮಂತನಿಗೆ ಒಲಿದು ಕೊಡುವುದು. ಒಲಿದು ಕೊಡು. ಒಲಿದರೆ ಬೇಡುವೇನು, ದ್ರೋಣಾಚಲದೆಡೆಗೈದುವೇನು. ಸರಿ, ನೀನು ಕೊಟ್ಟದ್ದು ನನಗೆ ಬೇಡ ಅಂದದ್ದು. ಆದರೆ ಲೋಕಹಿತವನ್ನು ಸಾಧಿಸುವ ದೀಕ್ಷೆಯನ್ನು ಕೈಗೊಂಡ ರಾಮನಿಗೆ ಸಹಾಯವಾಗುವಂತೆ ಶಿವಾನುಗ್ರಹವು ಒದಗಿ ಬರ್ತದೆ ಅಂತಾದ್ರೆ ಧಿಕ್ಕರಿಸುವಲ್ಲಿ ಹನುಮಂತ ಅಧಿಕಾರಿ ಅಲ್ಲ. ಅಲ್ಲಲ್ಲ, ಖಂಡಿತವಾಗಿಯೂ ಅಲ್ಲ. ನಿನ್ನನ್ನು ರಾಮನಿಗಾಗಿ ಬಳಸಿಕೊಳ್ತೇನೆ. ರಾಮಪಾಳೆಯದ ಉಸಿರು ನಿಂತು ಹೋಗದಾಗಿ ಬಸಿರಲ್ಲಿ ಶಕ್ತಿ ಇರುವ ತನಕ ಹೋರಾಡುವ ದೀಕ್ಷೆ ಕೊಟ್ಟ ರಾಮನಿಗಾಗಿ ದ್ರೋಣಾಚಲಕ್ಕೆ ಹೋಗಿ ಮೃತ ಸಂಜೀವಿನಿ, ಸಾವರ್ಣ್ಯಕರ್ಣಿ, ಸಂಧಾನಕರ್ಣಿ ಇದೆಲ್ಲವನ್ನು ನಾ ತರಬೇಕಾಗ್ತದೆ.
ಈ 4 ಮೂಲಿಕೆಗಳನ್ನು ತಂದು ಕ್ಷತವಿಕ್ಷತವಾದ ಶರೀರವನ್ನು ಒಗ್ಗೂಡಿಸಿ ಜೀವ ಕಳೆದುಕೊಂಡಕ್ಕೆ ಚೈತನ್ಯ ತುಂಬಿ ಮತ್ತೆ ಯಥಾ ಪ್ರಕಾರ ಅವರನ್ನು ಪಡುಬಟರನ್ನಾಗಿ ನಿಲ್ಲಿಸಿ ಜೊತೆಗೆ ಕರೆದೊಯ್ದು ರಾಮನೆದುರು ನಿಲ್ಲಿಸುವ ತನಕ ನನಗೆ ವಿರಾಮ ಇಲ್ಲ. ಹೋಗಿ ಬರುವಲ್ಲಿಯ ತನಕ ನಾನು ಕ್ಷಿಪ್ರವಾಗಿ ಕ್ಷಣಾರ್ಧದಲ್ಲಿ ಹೋಗಿ ಬರುವಂತಿದ್ದೆ. ಈಗ ನಿನ್ನೊಂದು ವರವನ್ನು ಬಳಸಿಕೊಳ್ಬೇಕಲ್ಲ, ಸ್ವಲ್ಪ ನಿಧಾನ ಹೋಗ್ತೇನೆ. ಹೋಗಿ ಬರುವ ತನಕ ಇಲ್ಲಿ ಅಳಿದವರ ಉಸಿರು ಹೋಗಿದ್ದರೂ ಕೂಡ ಬಿಸುಪು ಆರಿ ಹೋಗಲಿಲ್ಲ. ಬಿಸುಪು ಆರುವ ಮೊದಲು ಅವುಗಳ ಸಂಸ್ಪರ್ಶ ಆಗಬೇಕು. ಬಿಸುಪಾರದಂತೆ ಮಹಾಶ್ಮಶಾನವಾಸಿಯಾದ ನೀನು ಶವವನ್ನು ಕಾಯ್ತಿ ಅಂತಾದ್ರೆ ಅದೇ ವರ. ಕಾಯುವುದರಿಗೆ ಹೊಸತಲ್ಲ, ನಾನು ಕಾಯ್ತೇನೆ, ಇದೇ ನಿನಗೆ ವರ. ಹೊರಟೆ ಹೋಗಿ ಬಂದೆ. ಬೇಕಾದ 4 ಮೂಲಿಕೆಗಳನ್ನು ನಾ ಆಯ್ಕೆ ಮಾಡಿ ಇಲ್ಲಿಗೆಷ್ಟು ಅನಿವಾರ್ಯವೋ ಅಷ್ಟನ್ನು ತಂದಿದ್ದೇನೆ. ಕೊಟ್ಟ ವರಕ್ಕೆ ನಾ ಕೃತಜ್ಞತೆ ಅಂತ ಹೇಳುವುದಕ್ಕಿಲ್ಲ, ಮೆಚ್ಚುಗೆ ಆದದ್ರಿಂದ ರಾಮನಿಗೆ ಅದು ಸಂದಾಯ ಆಯ್ತು ಅಂತ ತಿಳಿ ನಾವು ನಡೀತೇವೆ. ವರ ಕೊಟ್ಟಿದ್ದೇನೆ, ನೀ ತಕೊಂಡಿದ್ದೆ. ಹೌದು, ಒಂದು ಪ್ರಶ್ನೆ ಉಂಟು. ವರ ಕೊಟ್ಟದ್ದಕ್ಕೊಂದು ಪ್ರಶ್ನೆ ವರ ಕೊಟ್ಟದ್ದಕ್ಕೆ ಮತ್ತೆ ಅಲ್ಲಪ್ಪ, ನಾನು ವರ ತಗೊಂಡ್ರೆ ಒಂದು ಪ್ರಶ್ನೆ ಅಲ್ಲಲ್ಲ, ಅದಿಲ್ಲ, ಅದಿಲ್ಲ, ಅದರಲ್ಲಿ ಸಂಬಂಧಪಟ್ಟಿದ್ದಲ್ಲ, ಆ ಕಂಸದಲ್ಲಿ ಇದ್ದದಲ್ಲ. ಅದಲ್ಲ. ಹಾಗಿದ್ರೆ ಇದು ಯಾಕೆ ಗೊತ್ತಾ? ಹೇಳಿದನಲ್ಲ, ಮುಕ್ತಾಯ ನನಗೆ ನಾನು ಬಯಸಿದ ಹಾಗಾಗ್ಬೇಕು, ಅದಕ್ಕೆ ಸಂಬಂಧಪಟ್ಟದ್ದು. ಅದು ನಮಗೆ ವಿರೋಧವಾಗಿದ್ರೆ ನಾನು ಆಗುವುದೇ ಇಲ್ಲಪ್ಪ. ಪ್ರಶ್ನೆ ಅಷ್ಟು ಕಷ್ಟ ಸಾಧ್ಯ ಅಲ್ಲ, ಸುಲಭದಾದ್ರೆ. ಈಗ ಬದುಕಿಸುವುದಕ್ಕೆ ತಂದವ ನೀನಲ್ವಾ? ಹೌದು. ಈಗ ಯಾರನ್ನ ಬದುಕಿಸ್ತಿ? ಸತ್ತವರನ್ನು. ಸತ್ತವರು ಅಂದ್ರೆ ಜೀವ ಕಳ್ಕೊಂಡವರು ಅಂತ ಎಲ್ಲರನ್ನು ಬದುಕಿಸ್ತೀಯ? ಬದುಕಿಸಿ. ಹೌದಪ್ಪ. ಈಗ ಇಲ್ಲಿದ್ದಂತಹ ಶತ್ರುಗಳಿಂದ ಮೊದಲುಗೊಂಡು ಕುಮಾರರ ತನಕ ಎಲ್ಲರೂ ರಾಮಪಾಳ್ಯದಲ್ಲಿ ರಾಮನಿಗಾಗಿ ಹೋರಾಟ ಮಾಡುವುದಕ್ಕೆ ಸನ್ನದ್ಧರಾದವರು ಬಿದ್ದಿದ್ದಾರಲ್ಲ, ಎಲ್ಲರನ್ನೇ ಅಲ್ಲಿ ಕೆಲವರು ಬಿದ್ದಿದ್ದಾರೆ, ಅವರನ್ನೇ ಬಿಸ್ತೇನೆ ಹುಡುಕಿ. ಕೆಲವರು ಅಂದ್ರೆ ಯಾರು? ಅದೇ ನಮ್ಮ ಪಾಳ್ಯದವರು. ಅದರಲ್ಲಿ ವೀರ ನಮ್ಮವರು. ಹೌದೌದು, ನಮ್ಮ. ನೀನು ಸತ್ತವರನ್ನ ಬದುಕಿಸ್ತೀಯ ಅಂತ ಆದ್ರೆ ವೀರಮಣಿಯು ಬರ್ತಾನಲ್ಲಿ. ಅವರು ತಮ್ಮನ್ನು ತಾವು ಕೊಂದುಕೊಂಡವರು, ಇವರು ಅವರಿಂದ ಸತ್ತವರು. ಅವರು ತಮ್ಮನ್ನು ತಾವು ಕೊಂದುಕೊಂಡವರು. ತಾವೇ ಸಾಯ್ತೇವೆ ಅಂತ ಅವರೇ ನಿರ್ಣಯ ಮಾಡಿ ಹೋರಾಟ ಮಾಡುವಾಗ ಅವರನ್ನು ನಾನು ಯಾಕೆ ಬದುಕಿಸಿ? ಈಗ ನಿನ್ನಲ್ಲಿಯೇ ಕೇಳ್ತೇನೆ, ನನ್ನ ನಿನ್ನಲ್ಲಿ ಭೇದ ಇಲ್ಲ, ಏಕಪಕ್ಷ ಅಂತ ಆಯ್ತು. ನೀನು ಹೇಳಿದಿ ಅಲ್ಲ, ನಾನು ಹೇಳಿದೆ, ನೀನು ಒಪ್ಪಿದೆ ಅಂತ ನಾನು ಮಾಡಿದಿ. ಈಗ ನಮ್ಮವರನ್ನ ಬದುಕಿಸ್ತಿ ಅಂತ ಹೇಳಿದ ಮೇಲೆ ಇವರು ನನ್ನವರು ಅಂತ ಆದ ಮೇಲೆ ಎಲ್ಲರನ್ನು ಬದುಕಿಸಬೇಡವ ನೀನು? ಅದೆಲ್ಲ ಬೇಡ. ನಾನು ಒಪ್ಪಿದ್ದು ಬದುಕಿದ್ದು ರಾಮನನ್ನು ಒಪ್ಪಿದ ನಿನ್ನನ್ನು ಮಾತ್ರ. ಸಾಯುವ ತನಕ ರಾಮನನ್ನು ವಿರೋಧಿಸಿದ ವೀರಮಣಿಯನ್ನು ನಾನು ಯಾಕೆ ಒಪ್ಪಬೇಕು? ನೋಡು, ಯೋಚನೆ ಮಾಡು. ಈಗ ನೀನು ವೀರಮಣಿಯನ್ನು ಬದುಕಿಸಲಿಲ್ಲ ಅಂತ ಆದ್ರೆ ಅವ ಕಪ್ಪ ಕೊಡುವುದಕ್ಕಾಗ್ತದ? ಕಪ್ಪ ಕೊಡದೆ ಹೋದ್ರೆ ಯಜ್ಞದುರ್ಗ ಮುಂದೋಗ್ತದ? ಹೋರಾಟ ಮಾಡುವಾಗ 2 ರಾಷ್ಟ್ರಗಳಿಗೆ ಹೋರಾಟ ಆಗ್ತದೆ. ರಾಜನನ್ನೊಳಗೊಂಡು ಎಲ್ಲರೂ ಸತ್ರು ಅಂತಾದ್ರೆ ಮತ್ತೆ ರಾಜ್ಯ ಒಪ್ಪಿಸುವುದಕ್ಕೆ ಜನ ಬೇಕು ಅಂತ ಕಾಯ್ಲಿಕ್ಕಿಲ್ಲ. ಇದ್ದದನ್ನು ಕೈ ಹಾಕಿ ತಕೊಂಡು ಹೋಗುವುದು ಅದು ಮರ್ಯಾದಾ ಉಲ್ಲಂಘನೆ ಏನೂ ಅಲ್ಲ. ಎಲ್ಲವೂ ನಮ್ಮದೇ ಆಗಿರುವಾಗ ಮತ್ತೆ ಕೊಡ್ಲಿಕ್ಕೆ ಏನು ತೆಗಿಲಿಕ್ಕೆ? ನಿನಗೆ ಹೀಗೆ ಹೇಳಿದ್ರು ಗೊತ್ತಾಗುವುದಿಲ್ಲ. ಈಗ ನೀನು ರಾಮನಲ್ಲಿಯೇ ಕೇಳು, ಅವ ಹೇಳ್ತಾನೆ. ರಾಮನಲ್ಲಿ ಹೇಳುತ್ತಂದ್ರೆ ಇದು ಬುದ್ಧಿವಂತಿಕೆ. ನಾನು ಸರಯೂ ತೀರಕ್ಕೆ ಹೋಗಿ ಯಜ್ಞ ದೀಕ್ಷಿತನಾದ ಅವನಲ್ಲಿ ಕೇಳಿ ಬರುವಾಗ ನಿನಗೆ ಇಲ್ಲಿ ಬೇಕಾದ್ದೇನೋ ಮಾಡುವುದಕ್ಕೆ ಸಂಚಲ್ವ. ಅದೆಲ್ಲ ಬೇಡ. ನಾ ಇವರನ್ನು ಎಬ್ಬಿಸಿದ ಮೇಲೆ ಹೋಗು. ನೀ ಇನ್ನೂ ಮಂಗ ಬುದ್ಧಿ ಬಿಡ್ಲಿಲ್ಲ. ಮಂಗ ಆಗಿರೋರಿಗೆ ಬಿಡುದಿಲ್ಲ, ಬಿಡುದಿಲ್ಲ. ಆಗಾಗ ನೆನಪಾಗ್ತದೆ. ಎಷ್ಟು ಜಾನ ಯಾಕೆ ಗೊತ್ತಾ? ಸರಯೂ ನದಿಯಲ್ಲಿರುವಂತ ರಾಮನನ್ನು ಕರಿಬೇಕು ಅಂತ ನಾನು ಹೇಳುವುದಲ್ಲ. ಮತ್ತೆ ನಿನಗೆ ರಾಮ ಕಂಡದ್ದು ಎಲ್ಲಿ? ಪಂಪಾ ತೀರದಲ್ಲಿ. ಆ ರಾಮನನ್ನ ನೀನು ಎಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಿ? ನನ್ನ ಹೃನ್ಮಂದಿರದಲ್ಲಿ. ಅಲ್ಲಿಯೇ ಕರೆದು ಕೇಳಿದ್ರೆ ಆಗ್ಲಿಲ್ವೋ? ಅವ ಬರುವುದಿಲ್ವೋ? ಅವ ಹೇಳುವುದಿಲ್ವೋ? ಹಾಗಾಗಿ ಮಂಗ ಬುದ್ಧಿ ಬಿಡಬೇಕು ಅಂತ ಹೇಳಿ ಆಗಲೇ ಬಂದಿದ್ದು. ಇಲ್ಲಿವರೆಗೆ ಮಾತಾಡಿದ್ರಲ್ಲಿ ಒಳ್ಳೆ ಮಾತಿದೆ. ಹೌದಾ? ನನ್ನ ಮನದೊಳಗಿರುವ ರಾಮನನ್ನು ಕರೆಯುವುದಕ್ಕೆ ನನ್ನ ಯಾರ ಹಂಗೂ ಇಲ್ಲ. ನಾನು ಹೇಳ, ನನಗೆ ಸುಲಭ ಅಂತ ಅನಿಸಿದ್ದೆ ಮುಕ್ತಾಯಕ್ಕೆ ಬಂದ ಮೇಲೆ. ಅಲ್ಲ, ಈಗ ಮುಗಿಸುವುದಾದ್ರೆ ಮುಗಿಸಿದ್ರು ನನಗೆ ಆಕ್ಷೇಪ ಇಲ್ಲ. ಆದರೆ ಆಗಲಿ, ಯಾರು ಹೇಳಿಯೇ ಆಗಲಿ, ಯಾವ ಕಾರಣಕ್ಕೆ ಆಗಲಿ, ಕರೆಯುವುದು ನನ್ನ ರಾಮನನ್ನು ನನಗೆ ಕಾಣುವುದಕ್ಕಲ್ವ? ಅದಕ್ಕೆ ಅವಕಾಶ ಮಾಡಿಕೊಂಡ ನಿನಗೆ ನಾನು ಕೃತಜ್ಞ. ರಾಮದಯಾ ನಿಧಿ ಪಾಯಿ ಜಯ ರಾಮ ನಿರಂಜನ ತ್ರಾಗಿ ಕಾಮಿತ ವರದಾಯಕ ಸೀತಾಪತಿ ಕಾಮಿತ ವರದಾಯಕ ಸೀತಾಪತಿ ರಾಮ ರಾಮ ಭರತಾಗ್ಯಜ ಜಯ ಜಯ ರಾಮದಯಾ ನಿಧಿ ಪಾಯಿ ಜಯ ರಾಮ ನಿರಂಜನ ತ್ರಾಗಿ ಹೇ ರಾಮ ಸೀತಾರಾಮ ಕೋದಂಡ ರಾಮ
ರಾಮನೈತರೇ ಕರುಣದಿ ಶರಣನೋ ಮಲ್ಲಿಸಿ ಸರಸಿರುಗಾಮಕನೋ ಹರದನು ಬರಿ ಬರಿ ಬಗೆಳುತ್ತ ತೇಗದಿ ಉರಿದನು ಮರುತ ಜನೊಡನೆದನು ಕರುಣದಿ ಶರಣನೋ ಮಲ್ಲಿಸಿ ಸರಸಿರುಗಾಮಕನೋ ವಾಮನಾವತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯ. ಹನುಮಂತ, ಪ್ರಭೋ ಶ್ರೀರಾಮಚಂದ್ರ, ಮಾತೆಯಿಂದ ಕೊಡಪಟ್ಟಿರಬಹುದಾದ ರಾಮನಾಮವನ್ನು ಅನವರತವು ಭಜಿಸುವುದರ ಮೂಲಕವಾಗಿ ಹಾ ದಾಸೋಹಂ ಕೋಸಲೇಂದ್ರಸ್ಯ, ರಾಮಸ್ಯ ಅಕ್ಲಿಷ್ಟ ಕರ್ಮಣ. ಹಾಗಾದ್ರೆ ಅಲ್ಲಿ ಅಹಂ ಇಲ್ಲ. ಆಹಾ. ತನ್ನದು ಸೋಹಂ ಎನ್ನುವ ಭಾವವನ್ನು ತೋರಿ ಹಾ. ತನ್ನೆದೆಯಲ್ಲಿ ರಾಮನಿಗೆ ಜಾಗ ಮಾಡಿಕೊಟ್ಟವನು ನೀನು. ಓಹೋ, ನಿನ್ನೊಳಗೆ ನಾನು, ಹಾ. ನನ್ನೊಳಗೆ ನೀನು. ಹಾ. ನೀನು ನನಗೆ ಶರಣನಿದ್ದೀಯ. ಸತ್ಯವೇ. ಹಾಗಾಗಿ ಹಾ. ಕರುಣಾದೃಷ್ಟಿಯಿಂದ ನಿನ್ನನ್ನು ಈ ಕಡೆಗೆ ಮತ್ತೆ ಕರೆದವನು ನಾನೇ ಇದ್ದೇನೆ. ಧನ್ಯ. ಆದ್ರೆ ವಿಚಾರ ಅದಲ್ಲ. ಹಾ. ಒಂದೆಡೆಯಲ್ಲಿ ನೋಡಿದ್ರೆ ಹಾ. ಕೈಲಾಸಾಧಿಪತಿಯಾದಂತಹ ಶಿವನೇ ನಿನ್ನ ಹೌದೌದು, ನೆಲೆ. ಪರಶಿವನಿದ್ದಾನೆ. ಹೌದಲ್ಲ. ರಾಮಾಶ್ವಮೇಧಕ್ಕೆ ಪೂರ್ವದಲ್ಲಿ ಸೂಚನೆಯನ್ನೇ ಕೊಟ್ಟಿರಬಹುದಾದ ಪುರಹರ ನಿಂದಿರುವ ಬಗೆ ನೋಡುತ್ತೇನೆ. ಹಾ. ಇನ್ನೊಂದೆಡೆಯಲ್ಲಿ ಹಾ. ರಣರಂಗದಲ್ಲಿ ಬಿದ್ದಿರುವಂತಹ ಸೇನೆಯನ್ನು ನೋಡುತ್ತಾ ಇದ್ದೇನೆ. ಹಾ. ನೀ ನೋಡಿದ್ರೆ ನನ್ನನ್ನೇ ನುತಿಸಿಕೊಳ್ಳುವುದನ್ನು ನೋಡುತ್ತಾ ಇದ್ದೇನೆ. ಒಂದಕ್ಕೊಂದು ವಿರುದ್ಧ ಭಾವ ಕಾಣುತ್ತಾ ಉಂಟು. ಯಾಕೆ ಹೀಗೆ? ನನ್ನನ್ನು ಯಾಕೆ ಬರೆಸಿದೆ ಹೇಳು. ಸಮಸ್ಯೆ ಎಷ್ಟು ಸರಳವೋ ಅಷ್ಟೇ ಜಟಿಲವಾಗಿ ಉಂಟು ಪ್ರಭು. ಏನದು? ನೀ ಕೇಳಿದ್ರಿಂದ ಹೇಳ್ತೇನೆ. ಅಶ್ವಮೇಧದ ತುರಗ ಬಂದದ್ದು ಜ್ಯೋತಿರ್ಮೇಧ ಅಂತ. ಹಾ. ಅರಸು ವೀರಮಣಿ ಕಟ್ಟಿದವನು ಶಿವಭಕ್ತ ಅಂತ ತಿಳಿದು ಶತ್ರುಘ್ನ ಆಶಯದಂತೆ ಸಂಧಾನ ಆಯಿತು. ಧಿಕ್ಕರಿಸಿದ, ಕಾಳಗ ಆಯಿತು. ಯೋಗಿನಿ ದತ್ತ ಬಾಣದಿಂದ ವೀರಮಣಿ ಸತ್ತಾಗ ಪ್ರಮಥಗಣಗಳು ಬಂದದ್ದನ್ನು ನಾನು ಹೊಡೆಯುವುದಕ್ಕೆ ತೊಡಗಿದರೆ ತ್ರಿಶೂಲಧಾರಿಯಾಗಿ ಪರಶಿವ ಬಂದ. ಶತ್ರುಘ್ನನನ್ನು ಕೆಡ ಹಾಕಿದ್ದರಿಂದ ಕ್ರೋಧಗೊಂಡು ಶಿವನ ಜೊತೆಗಿನ ಕಾದಾಟದಲ್ಲಿ ಶಿವನಿಗೆ ಸಂಪ್ರೀತಿಯಾಗಿ ವರ ಕೊಟ್ಟ. ದ್ರೋಣಾಚಲಕ್ಕೆ ಹೋಗಿ ಮೃತ ಸಂಜೀವಿನಿ ತಂದೆ. ಎಬ್ಬಿಸುವುದಕ್ಕೆ ಹೊರಟಾಗ ಇತ್ತಂಡಗಳು ಅಂತ ಪರಶಿವ, ರಾಮಪಕ್ಷವನ್ನು ಮಾತ್ರ ಅಂತ ನಾನು. ಸಮಸ್ಯೆ ಜಟಿಲವಾದಾಗ ಕರೆದಿದ್ದೇನೆ. ನೀ ಹೇಳಿದ್ದು ಉತ್ತರವಾದ. ಹನುಮಂತ, ಓ, ಬದುಕಿಸಕೂಡದು ಆ ಸೇನೆಯನ್ನು. ನಮ್ಮವರು ಬದುಕಬೇಕು ಅಂತ ನೀ ಹೇಳ್ತಾ ಇದ್ದಿ. ರಾವಣನನ್ನಾದರೂ ಕೊಂದ ಬಳಿಕ ನನ್ನೊಳಗೆ ಉಂಟಾದದ್ದು ಶಂಕೆ, ಬ್ರಹ್ಮಹತ್ಯಾ ದೋಷದ್ದು. ಹಾಗಾದ್ರೆ ಅಂತವನನ್ನು ಕೊಂದ ಬಳಿಕ ನನಗೆ ಶಂಕೆ ಬರ್ತದೆ ಅಂತಾದ್ರೆ ಲೋಕದಲ್ಲಿ ಅಳಿಯಬೇಕು ಎನ್ನುವ ಭಾವ ನನ್ನಲ್ಲಿದ್ದದ್ದಲ್ಲ. ಎಲ್ಲವರು ಉಳಿಯಬೇಕು, ಉಳಿಯುವಲ್ಲಿ ರಾಮನನ್ನು ಅರ್ಥವಿಸಿಕೊಳ್ಳಬೇಕೆನ್ನುವ ಭಾವದಿಂದಲೇ ನಾವಿರುವವನು. ಹಾಗಾಗಿ ಎಲ್ಲವರನ್ನೂ ನೀ ಬದುಕಿಸು. ಇದೋ ನಿನ್ನ ಅನುಜೆಯಂತೆ ಸರ್ವ ಸೇನೆ ಇರುವುದು. ನೋಡಿದ್ಯೋ? ಎದ್ದವರು ಮೊದಲಿಗೆ ಆರ್ಭಟ ಕೊಡುವುದಕ್ಕೆ ತೊಡಗಿದ್ರು. ಆದ್ರೆ ಪರಶಿವ ಏನೋ ಹೇಳಿದ್ದೇ ತಡ ಬಂದು ರಾಮಚಂದ್ರನ ಪಾದ ಮೂಲಕ ಆನತಮಸ್ತಕರಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ನಮ್ಮೊಡನೆ ಘೋಷ. ಹೌದಲ್ಲ ಸ್ವಾಮಿ, ನಿಜವಾದ ಭಕ್ತರು ಹೇಗಿರ್ಬೇಕು ಗೊತ್ತಾ? ದೇವ್ರು ಹೇಳಿದ್ದನ್ನು ಕೇಳುವ ಹಾಗಿರ್ಬೇಕು. ಇವರು ನನ್ನ ನಿಜವಾದ ಭಕ್ತ. ಇಬ್ರು ದೇವರ ಮಧ್ಯೆ ಇದ್ದವ ಭಕ್ತ ಅಲ್ವ? ಹೌದಪ್ಪ, ಹೌದು. ಅವನನ್ನು ಯಾಕೆ ನೀವಿಬ್ರು ಸೇರಿ ದೊಡ್ಡ ಮಂಗ ಅಂತ ಮಾಡ್ತೀರಿ? ಅಲ್ಲ, ಯಾಕೆ ಅಂದ್ರೆ ನಾನು ಅವನಿಗೆ ಮನುಷ್ಯರಾದವರಿಗೆ ಅರ್ಥ ಆಗುವುದರಲ್ಲಿ ನನಗೆ ಸಾಧ್ಯ ಇದ್ದಷ್ಟು ಚಂದದಲ್ಲಿ ರಾಮನನ್ನು ಹೇಳಿದೆ, ಧಿಕ್ಕರಿಸಿ ನಿಂತ. ಅಷ್ಟು ಹೇಳಿದ್ರು ಪ್ರಯೋಜನ ಆಗದಿತ್ತು. ಈಗ ಅವ ನೋಡಿದ ಕ್ಷಣದಲ್ಲೇ ಒಪ್ಪಿ ಮಣಿದು ಕಪ್ಪ ಕೊಡ್ತೇನೆ ಅಂದ್ರೆ ಆಗ ಒಪ್ಪದಿದ್ದದ್ದಕ್ಕೂ ಈಗ ಒಪ್ಪಿದ್ದಕ್ಕೂ ಏನು ಕಾರಣ? ನೀವಿಬ್ಬರು ಏಕಮತದಿಂದ ಇದ್ದರೆ ಪಕ್ಷದವರಲ್ಲಿ ಭಿನ್ನ ಮತ ಯಾಕೆ ಬಂತು? ಒಂದು ಅಪ್ಪಣೆ ಕೊಡಬೇಕು. ನಮ್ಮೊಳಗೂ ಭೇದ ಉಂಟು ಅಂತ ತಿಳಿಯುತ್ತೀಯೋ? ಏನಿದೆ ಪುರಕರ ಕೇಳು ನಿನ್ನವರು ನನ್ನವರೆಂಬ ಪುರಹರ ಕೇಳು ನನ್ನವರು ನಿನ್ನವರೆಂಬ ಪರಿಭೇದವಿಲ್ಲ ಭಕ್ತರಲ್ಲಿ ನಿರತ ಸತ್ಗುಣ ಸತ್ಯ ಸಂದನಿತ ನೋಡೆ ಹರುಷವಾಗಿತ್ತು ಎಂದ ರಾಮ. ನಿನ್ನವರು ನನ್ನವರೆಂಬ ಪರಿಭೇದವಿಲ್ಲ ಭಕ್ತರಲ್ಲಿ
ಶಿವನೇ, ರಾಮಚಂದ್ರ, ನಾವು ಮೂವರು ನಿಂದಿದ್ದೇವೆ ಅಂತಾದ್ರೆ ಹಾ, ನಮ್ಮೊಳಗೆ ಯಾವ ಕಾರಣಕ್ಕೂ ಭೇದ ಹುಟ್ಟುವುದಕ್ಕೂ ಇಲ್ಲ, ಭೇದ ಬರುವುದಕ್ಕೂ ಇಲ್ಲ. ಬರಲು ಬಾರದು. ಹನುಮನ ಹುಟ್ಟಿನಲ್ಲಿ ನೀನಿದ್ದದ್ದು ಎನ್ನುವುದು ಗುಟ್ಟಾಗಿರುವಂತಹದ್ದೇನು ಅಲ್ಲವಲ್ಲ. ಪಕ್ಕನೆ ಕಾಣುವಾಗ ನೀ ಬೇರೆ ನಾ ಬೇರೆ ಅಂತ ಕಂಡರೂ ಹಾ, ಅದನ್ನು ಅಂತರಂಗದಿಂದ ಹಾ, ಒಳಹೊಕ್ಕು ನೋಡಿದೆವು ಅಂತಾದ್ರೆ ರಾಮನೋ ಶಿವನೋ ಬೇರಲ್ಲ ಎನ್ನುವ ಸತ್ಯ ತಿಳುವಳಿಕೆಗೆ ಬರ್ತದೆ. ಹಾಗಾದ್ರೆ ನಾ ಮನುಷ್ಯನೇ ಇದ್ದೇನೆ ಅಂತ ಆಡಿದರು ಇವರೆಲ್ಲವರು ನನ್ನ ಭಕ್ತರು, ಭಾವದಿಂದ ನನ್ನನ್ನು ಭಜಿಸುವವರು ಎನ್ನುವುದು ನಾ ತಿಳಿದ ಬಳಿಕವು ನನ್ನ ಮೂಲ ಸ್ವರೂಪ ಏನು ಎನ್ನುವುದನ್ನು ನಾನು ಅರಿಯದೆ ವ್ಯವಹಾರ ಮಾಡುವುದಕ್ಕಾಗುವುದು ಇಲ್ಲವೇ ಇಲ್ಲ. ಹಾಗಾದ್ರೆ ಮೂಲದಿಂದಲೇ ನೋಡಿದೆವಾದರೆ ನಮ್ಮೊಳಗೆ ಭೇದವಿಲ್ಲ. ನಮ್ಮಿಬ್ಬರ ನಾಮವೇ ಅದರಿಂದ ತೆಗೆದಿರಬಹುದಾದ ಬೀಜಾಕ್ಷರವೇ ಈ ಕಾಲಕ್ಕೆ ರಾಮ ಎನ್ನುವಂತಹ ನಾಮದಿಂದ ಉಂಟಾದದ್ದು ಎನ್ನುವುದು ಸತ್ಯವೇ ಆಗಿದೆ ಲೋಕದಲ್ಲಿ. ಮಾತ್ರವೇ ಅಲ್ಲ, ಕೆಲವು ಬಾರಿ ಹೀಗಾಗುತ್ತದೆ. ನಾವು ಗಾಣಪತ್ಯರಿದ್ದೇವೆ, ನಾವು ಕಾಳಿಕೆಯನ್ನು ಭಕ್ತಿಯಿಂದ ಪೂಜಿಸುವವರಿದ್ದೇವೆ, ನಾವು ಶೈವರಿದ್ದೇವೆ, ನಾವು ವೈಷ್ಣವರಿದ್ದೇವೆ ಎನ್ನುವಂತಹ ಪರಿಭೇದಗಳು ವಿಂಗಡಿಸಿ ತಮ್ಮ ತಮ್ಮ ಗುಂಪುಗಳನ್ನು ಮಾಡಿಕೊಳ್ಳುವ ವ್ಯವಸ್ಥೆ ಬಂದೇ ಬರ್ತದೆ. ಹಾಗೆಂದು ನಮಗೆ ಪ್ರಧಾನವಾಗಿ ಬೇಕಾದದ್ದೇನು? ದೈವದ ಮೇಲಿರಬಹುದಾದ ಆಸ್ತಿಕವಾದ ಭಕ್ತಿ. ದೈವ ಒಂದು ಉಂಟು, ಅದೇ ನಡೆಸುತ್ತದೆ ಜಗತ್ತಿನನ್ನು ಎನ್ನುವುದನ್ನು ಒಬ್ಬ ಅರಿತ ಅಂತಾದ್ರೆ ಅದಕ್ಕಿಂತ ಬೇರೇನು ಬೇಕು ಹೇಳಿ? ನಾಸ್ತಿಕವಾದ ಸಲ್ಲದು, ಆಸ್ತಿಕವಾದ ಪ್ರಭಾವ ಪ್ರತಿಯೊಬ್ಬರಲ್ಲಿಯೂ ಇರಬೇಕು ಎನ್ನುವ ಭಾವ ನಮ್ಮದಾಗಿದೆ. ಹಾಗಾಗಿ ರಾಮರಾಜ್ಯದ ನಿರ್ಮಾಣಕ್ಕೆ ಹೊರಟಿರಬಹುದಾದ ನನಗೆ ಶಿವತತ್ವದಿಂದ ನೀನು ಕೂಡ ಒಲಿದು ಈ ಕಾಲಕ್ಕೆ ಒದಗಿಸಿಕೊಟ್ಟಿದ್ರಲ್ಲಿ ಯಾವ ದೋಷವನ್ನು ನಾ ಕಾಣುವುದಕ್ಕಿಲ್ಲ. ಎರಡು ತತ್ವಗಳು ಏಕವಾಗಿ ತನ್ಮೂಲಕವಾಗಿ ರಾಮ ಎನ್ನುವ ಸತ್ವವನ್ನು ಒಪ್ಪಿಕೊಂಡ ಹಾಗಾಗಿದೆ. ಇನ್ನು ಭೇದ ಬೇಕೋ ಹೇಳು? ರಾಮನಿಗೆ ಜ್ಯೋತಿರ್ಮಯದ ಒಪ್ಪಿಸುವುದಾದ್ರೆ ಪರಶಿವ ಈ ಊರಿನಲ್ಲಿ ಬಂದು ನೆಲೆಯಾದದ್ದು ಹಾಗಾದ್ರೆ ಬಲವಾದ ಕಾರಣ ಉಂಟಾಗ ಹೇಳಿದೆಯಲ್ಲ. ನಿಮ್ಮೀರುವರ ಮಧ್ಯದಲ್ಲಿ ನನ್ನನ್ನ ಮಂಗ ಮಾಡುವುದ? ನಿನ್ನನ್ನ ಅಂತಲ್ಲ, ಇಷ್ಟೊತ್ತಿಗೆ ಹಲವರನ್ನು ನಾನು ಮಾಡಿದ್ದು ಮಂಗವೇ. ಯಾಕೆ ಅಂತ ಕೇಳು. ಬಲವಾದ ಕಾರಣ ಉಂಟು. ಎಲ್ಲವನ್ನ ತಿಳಿದಂತ ಪರಮೇಶ್ವರನು ಇಲ್ಲಿಯವರೆಗಾಗಿ ಒಂದು ದುರವನ್ನೇ ಬಯಸ್ತಾನೆ ಅಂತ ಆದ್ರೆ ಇದು ಸರಿಯೇ? ನನ್ನಲ್ಲಿ ನೀವು ಕೇಳಿದವರಿದ್ದೀರಿ, ಆದ್ರೆ ನಿಮಗೆ ನಿಜ ಉತ್ತರವನ್ನ ನಾನು ಕೊಡ್ಲಿಲ್ಲ. ಯಾಕೆ ಗೊತ್ತಾ? ಇಷ್ಟ ಆಗ್ಬೇಕಾಗಿತ್ತು. ಯಾಕೆ? ರಾಮ ಸಾಕ್ಷಾತ್ಕಾರ ಈ ಭೂಮಿಗೆ ಆಗಬೇಕಾಗಿತ್ತು. ಆ ಕಾರಣಕ್ಕಾಗಿ ದುರವನ್ನ ಬಯಸಿದೆ. ನಿನ್ನ ಮೂಲಕವಾಗಿ ರಾಮಚಂದ್ರ ಇಲ್ಲಿಯವರೆಗೆ ಬರುವ ಹಾಗೆ ಮಾಡಿದೆ. ಹಾಗಿದ್ರೆ ರಾಮ ಸಾಕ್ಷಾತ್ಕಾರ ಈ ಭೂಮಿಗೆ ಆಗಬೇಕು. ಯಾಕಾಗಿ? ನಾನು ಮನೆಗೆ ಹೋಗುವುದಕ್ಕೆ ಬೇಕಾಗಿ. ಹಾಗಾದ್ರೆ ರಾಮ ಬಂದಲ್ಲಿಗೆ ನೀನು ಹೊರಡಬಹುದು ಅಂತ. ಹೌದು, ರಾಮರಾಜ್ಯ ನೇರ ಮನೆಗೆ. ಹೌದು, ಈಗ ಕೈಲಾಸಕ್ಕೆ. ಕೈಲಾಸಕ್ಕೆ ದೇವರೇ, ಇಕ್ಷುಮತಿಗೆ ನಾನು ಮಾತು ಕೊಟ್ಟದ್ದೇ ಹಾಗೆ. ಎಂದು ರಾಮ ದರ್ಶನ ಎನ್ನುವುದು ಜ್ಯೋತಿರ್ಮಯದಕ್ಕೆ ಆಗ್ತದ ಆಗ ನಾನು ಸ್ವಸ್ಥಾನವನ್ನು ಸೇರ್ತೇನೆ. ಅಲ್ಲಿಯವರೆಗೆ ಇಲ್ಲಿ ಅಳಿಯನಾಗಿ ದೇವರಾಗಿ ಪುರರಕ್ಷಕನಾಗಿರ್ತೇನೆ. ಶಾಂತಪ್ಪ, ಯಾಕೆ? ರಾಮನನ್ನು ಭರಿಸುವುದಕ್ಕೆ ದೀಕ್ಷೆ ಹೊತ್ತು ಪರಶಿವನೇ ನಿಂತಾಗ ಅರಿಯದೆ ಆಡಿದ ಅಪಚಾರದ ಮಾತುಗಳಿಗೆ ರಾಮ ಸಾಕ್ಷಿಯಲ್ಲಿ ಕ್ಷಮೆ ಕೇಳಿ. ಯಾರೂ ಬೇಸರ ಮಾಡಿಕೊಳ್ಳುವುದು ಬೇಡ. ಹಾಗಂತ ಇಷ್ಟ ಆದದ್ದನ್ನು ನೋಡಿದವರು ತಿಳಿದುಕೊಳ್ಳಬೇಕಾದದ್ದೇನು? ರಾಮಸೇನೆ ಶಿವಸೇನೆ ಅಂತ ಬೇರೆ ಬೇರೆಯಾಗಿ ಹೊಡೆದಾಡುವುದಲ್ಲ. ಹರಿಹರರಲ್ಲಿ ಭೇದ ಇಲ್ಲ. ನಾವಿರುವರೂ ಸೇರಿ ರಾಮರಾಜ್ಯದ ನಿರ್ಮಾಣಕ್ಕೆ ಮುಂದಾಗಬೇಕು. ಇಷ್ಟು ತಿಳ್ಕೊಂಡ್ರೆ ನನಗೊಂದು ಸ್ಪಷ್ಟ ಆಯ್ತು ಸ್ವಾಮಿ. ಶಿವ ಸಂಕಲ್ಪದ ಸಾಕ್ಷಾತ್ಕಾರಕ್ಕೆ ರಾಮಾನುಗ್ರಹ ಇರ್ತದೆ. ರಾಮ ದರ್ಶನಕ್ಕಾಗಿ ಶಿವ ಸಂಕಲ್ಪ ಊರ್ಜಿತವಾಗುತ್ತದೆ. ಶಿವರಾಮ ತತ್ವವನ್ನು ಒಂದಾಗಿ ಪರಿಭಾವಿಸಿ ಜಪಿಸಿದವರ ಬದುಕು ಪಾವನವಾಗುತ್ತದೆ. ಶಿವನಾದರೂ ಸಂಕಲ್ಪ ಮಾಡುವುದೇನು? ರಾಮನಾಮವೆಂಬ ತಾರಕ ಮಂತ್ರ ಉಸಿರಾಗಬೇಕು, ಮಂತ್ರವಾಗಬೇಕು, ಅದೇ ಯಜ್ಞವಾಗಬೇಕು ಅಂತ ತಾನೆ. ನಿರ್ವಿಘ್ನವಾಗಿ ಸಾಗಲಿ, ಅದಕ್ಕೆ ಅನುಗ್ರಹ ಇರಲಿ. ಯಜ್ಞ ದೀಕ್ಷಿತನ ಆಶಯದಂತೆ ದಿಗ್ವಿಜಯವನ್ನು ಮುನ್ನಡೆಸುವುದಕ್ಕೆ ಅಪ್ಪಣೆ ಸಿಗಲಿ. ಶುಭವಾಗಲಿ ಅಂತ